ಕರ್ನಾಟಕ ಅರಣ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ತಾರಾ ಅನುರಾಧ ಅವರು ಕುಟುಂಬ ಸಹಿತ ತುಳುನಾಡಿನ ಪುರಾಣ ಪ್ರಸಿದ್ಧ ಪನಲಬೈಲು ಶ್ರೀ ಕ್ಷೇತ್ರ ಕಲ್ಲುರ್ಟಿ ದೇವಸ್ಥಾನಕ್ಕೆ ಇಂದು ಭೇಟಿಯನ್ನು ನೀಡಿದರು. ಈ ವೇಳೆ ಪತ್ರಕರ್ತರ ಜೊತೆ ಮಾತನಾಡಿದಂತಹ ತಾರಾ ಅವರು ಗುರುಗಳ ಉಪದೇಶದ ಮೇರೆಗೆ ಪನಲಬೈಲಿನ ತಾಯಿ ದರ್ಶನ ಪಡೆಯುವುದಕ್ಕೆ ಇದೇ ಮೊದಲ ಬಾರಿಗೆ ಕ್ಷೇತ್ರಕ್ಕೆ ಭೇಟಿಯನ್ನು ನೀಡಿದ್ದೇನೆ. ಕ್ಷೇತ್ರಕ್ಕೆ ಭೇಟಿಯನ್ನು ನೀಡಿ ಬಹಳ ಸಂತೋಷವಾಗಿದೆ. ಇಲ್ಲಿ ವಿಶೇಷ ಶಕ್ತಿ ಇರುವುದು ಭಕ್ತಾದಿಗಳನ್ನ ಕಾಣುವಾಗಲೇ ತಿಳಿಯುತ್ತದೆ. ತಾಯಿಯನ್ನ ನಂಬಿ ಬರ್ತಾ ಇದ್ದು ಆಕೆ ಕೈ ಬಿಡುವುದಿಲ್ಲ ಎಂಬ ನಂಬಿಕೆ ಅವರಲ್ಲಿದೆ ಎಂದರು. ತಾರಾ ಅವರ ತಾಯಿ ಪುಷ್ಪಮ್ಮ ಸೇರಿದಂತೆ ನಟ ಹರೀಶ್ ರಾಯ್, ಅರ್ಚಕರಾದ ವಾಸು ಮೂಲ್ಯ, ನಾರಾಯಣ ಮೂಲ್ಯ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ರಾಜೇಶ್ವರ ಅವರ ಉಪದೇಶದ ಮೇರೆಗೆ ಇಲ್ಲಿ ತಾಯಿಯನ್ನು ನೋಡಲಿಕ್ಕೆ ಬಂದಿದ್ದು, ನಾವು ದೈವವನ್ನು ನೋಡಲಿಕ್ಕೆ ಬಂದಿದ್ದು. ನನಗೆ ಭಾರಿ ಸಂತೋಷ ಆಯಿತು, ತುಂಬ ಖುಷಿ ಅನ್ನಿಸ್ತು. ಯಾಕಂದರೆ ಮೊಟ್ಟ ಮೊದಲ ಬಾರಿಗೆ ನಾನು ಬಂದಿದ್ದ ಕ್ಷೇತ್ರಕ್ಕೆ ಒಂದು ಶಕ್ತಿ ಅಂತೂ ಖಂಡಿತವಾಗ್ತಿದೆ. ಈ ಭಕ್ತಾದಿಗಳು ಸಂಪೂರ್ಣವಾಗಿ ನಂಬಿ ಬರ್ತಾರೆ. ಆ ತಾಯಿ ನಮ್ಮನ್ನ ಕೈ ಬಿಡೋದಿಲ್ಲ ಅಂತ ಭಾವಿಸ್ತೇನೆ. ನಮಗೆ ಈ ವರ್ಷ ಆರೋಗ್ಯಪೂರ್ಣವಾಗಿ ಮತ್ತು ನಮ್ಮೆಲ್ಲರ ಕನಸುಗಳನ್ನು ನನಸು ಮಾಡ್ತಾರೆ. ಆ ದೇವಿಗೆ ಭೇಟಿಗೆ ಬಂದಿದ್ದೇನೆ. ನಿಮ್ಮೆಲ್ಲರ ಆಶೀರ್ವಾದ ಕೂಡ ನಮ್ಮ